ಫ್ರೆಂಡ್ ಸರ್ಕಲ್ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ ಇದರ 56ನೇ ವಾರ್ಷಿಕೋತ್ಸವದ ಅಂಗವಾಗಿ ವಾರ್ಷಿಕ ಕ್ರೀಡಾಕೂಟ ಶ್ರೀರಾಮ ಭಜನಾ ಮಂದಿರದ ಬಳಿ ಇರುವ ಕ್ರೀಡಾಂಗಣದಲ್ಲಿ ಇದೀಗ ಆರಂಭಗೊಳ್ತಾ ಇದೆ. ಎಲ್ಲ ಮೈದಾನದ ಸುತ್ತ ಇರುವಂತಹ ಸದಸ್ಯ ಬಂಧುಗಳು, ಪರಿಸರದ ಸಜ್ಜನ ಸಹೃದಯ ಬಂಧುಗಳು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗಬೇಕಾಗಿ ವಿನಂತಿ ಮಾಡಿಕೊಳ್ತಾ ಕಾರ್ಯಕ್ರಮದ ಸಭಾ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ ಉಚ್ಚಿಲ ಬೋವಿ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀಯುತ ಮೋಹನ್ ದಾಸ್ ರೈ. ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಶ್ರೀಮತಿ ಸುಲೋಚನಾ, ಆದರ್ಶ ಅಳಪೆ ಶಾಲೆಯ ಮುಖ್ಯ ಶಿಕ್ಷಕಿ. ಹಾಗೆಯೇ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಕೊಲ್ಯ ಕುಲಾಲ ಸಂಘದ ಉಪಾಧ್ಯಕ್ಷರು ಶ್ರೀಮತಿ ಹರಿಣಾಕ್ಷಿ. ಹಾಗೆಯೇ ಮಂಗಳೂರು ಸರ್ವೇಯರ್ ಶ್ರೀಯುತ ಸತೀಶ್ ಕೊಲ್ಯ, ನಮ್ಮ ಸನಿಹದ ಈಶ್ವರ್ ಕೊಲ್ಯ, ಕೋಟೆಪುರ ಟಿಪ್ಪು ಸುಲ್ತಾನ್ ಶಾಲೆಯ ಶಿಕ್ಷಕರು. ಹಾಗೆಯೇ ಶ್ರೀರಾಮ ಮಂದಿರದ ಹಿರಿಯ ಸದಸ್ಯರು, ಗೌರವಾಧ್ಯಕ್ಷರು ಶ್ರೀಯುತ ತಾರನಾಥ ಗಟ್ಟಿ, ಹಿರಿಯ ಸದಸ್ಯರು ಮಾಜಿ ಅಧ್ಯಕ್ಷರು ಶ್ರೀಯುತ ಜಯಂತ್ ಪರಿಯತ್ತೂರು, ಮಹಿಳಾ ವಿಭಾಗದ ಅಧ್ಯಕ್ಷರು ಶ್ರೀಮತಿ ಚಂಚಲಾಕ್ಷಿ, ಹಾಗೆಯೇ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಇದರ ಅಧ್ಯಕ್ಷರು ವಿಶ್ವತ್ ಕೊಲ್ಯ, ಶ್ರೀರಾಮ ಭಜನಾ ಮಂದಿರದ ಅಧ್ಯಕ್ಷರು ಅಶೋಕ್ ಕೊಲ್ಯ. ಇವರುಗಳನ್ನು ವೇದಿಕೆಗೆ ಮಂದಿರದ ಪದಾಧಿಕಾರಿಗಳು ಕರೆದುಕೊಂಡು ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಶ್ರೀರಾಮ ಭಜನಾ ಮಂದಿರದ ವಾರ್ಷಿಕೋತ್ಸವದ ಮುಂಚಿತವಾಗಿ ಶ್ರೀರಾಮ ಭಜನಾ ಮಂದಿರದ ಸಹಕಾರದಲ್ಲಿ ಮಹಿಳಾ ವಿಭಾಗದ ಆಶ್ರಯದಲ್ಲಿ ತನ್ನ ವಾರ್ಷಿಕ ಕ್ರೀಡಾಕೂಟವನ್ನು ಈ ಶ್ರೀರಾಮ ಭಜನಾ ಮಂದಿರದ ಹಿಂಬದಿ ಇರುವಂತಹ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಮೈದಾನದಲ್ಲಿ ಆಚರಿಸುವುದು ವಾಡಿಕೆ. ಈ ವಾಡಿಕೆಯಂತೆ ಈ ವರ್ಷದ 2024ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟ ಇದೀಗ ಆರಂಭಿಸ್ತಾ ಇದ್ದೇವೆ. ಎಲ್ಲರನ್ನೂ ಔಪಚಾರಿಕವಾಗಿ ಆದಿತ್ಯವಾರದ ಶುಭ ಮುಂಜಾನೆಗೆ ಸ್ವಾಗತಿಸುತ್ತಾ ಸಭಾ ಕಾರ್ಯಕ್ರಮದ ಆರಂಭ ಸಂಪ್ರದಾಯದಂತೆ ದೇವರ ಸ್ತುತಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಪ್ರಾರ್ಥನೆಗಾಗಿ ನಯನಗಟ್ಟಿ ಇವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. जय जय हे भगवती सुरभारती तव चरणं प्रणमामः. जय जय हे भगवती सुरभारती तव चरणं प्रणमामः. नाद ब्रह्ममयी जय वागीश्वरी, नाद ब्रह्ममयी जय वागीश्वरी, शरणं ते गच्छामः. जय जय हे भगवती सुरभारती तव चरणं प्रणमामः. त्वमसि शरण्या त्रिभुवनधन्या सुरमुनिवन्दितचरणा, नवरसमधुरा कविता मुखरा, नवरसमधुरा कविता मुखरा, स्मितरुचिरुचिराभरणा. जय जय हे भगवती सुरभारती तव चरणं प्रणमामः. तव चरणं प्रणमामः. तव चरणं ಪ್ರಣಮಾಮಃ. ವಂದನೆಗಳು ಶ್ರೀಮತಿ ನಯನಗಟ್ಟಿ ಇವರಿಗೆ. ಆದಿವಂದಿತ ಶ್ರೀ ಮಹಾಗಣಪತಿಗೆ ವಂದಿಸುತ್ತಾ ಎತ್ತರದ ಬೆಟ್ಟದ ಮೇಲೆ ವಿರಾಜಮಾನನಾಗಿರುವಂತಹ ಮಾಗಣೆ ದೇವರು ಶ್ರೀ ಸೋಮನಾಥನಿಗೆ ನಮಿಸುತ್ತಾ ಪರಿಸರದ ಎಲ್ಲ ದೈವ ದೇವರುಗಳನ್ನು ಸ್ತುತಿಸುತ್ತಾ ನಮ್ಮ ಆರಾಧ್ಯ ದೇವರು ಶ್ರೀರಾಮ ಲಕ್ಷ್ಮಣ ಸಹಿತ ಸೀತಾ ಆಂಜನೇಯ ಇವರನ್ನು ಸ್ಮರಿಸುತ್ತಾ ಎಲ್ಲರನ್ನು ಸ್ವಾಗತಿಸಲಿಕ್ಕಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಬಂದಂತಹ ಅತಿಥಿ ಗಣ್ಯರನ್ನು ಎಲ್ಲರನ್ನು ಸ್ವಾಗತಿಸುವಂತಹ ಕಾರ್ಯಕ್ರಮ. ಆತ್ಮೀಯ ಬಂಧುಗಳೇ, ವಾರ್ಷಿಕ ಕ್ರೀಡಾಕೂಟ ಒಂದು ಔಪಚಾರಿಕವಾದಂತಹ ಸಭಾ ಕಾರ್ಯಕ್ರಮದೊಂದಿಗೆ ಉದ್ಘಾಟನಾ ಸಮಾರಂಭ ಉದ್ಘಾಟನೆಯಾಗಿ ಸಂಜೆಯವರೆಗೆ ಈ ಒಂದು ಮೈದಾನದಲ್ಲಿ
ವಾರ್ಷಿಕವಾಗಿ ನಾವೆಲ್ಲರೂ ಜತೆ ಸೇರಿ ಆಡಿ ನಲಿಯುವಂತಹ ಒಂದು ಕ್ರೀಡಾಕೂಟ ಈ ಮೈದಾನದಲ್ಲಿ ನಡೆಯಲಿಕ್ಕಿದೆ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ನಮ್ಮ ಹತ್ತಿರದವರು ಉಚ್ಚಿಲ ಬೋವಿ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರು ಶ್ರೀಯುತ ಮೋಹನ್ ದಾಸ್ ರೈ ಅವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ನಮ್ಮ ಕ್ರೀಡಾ ಕಾರ್ಯದರ್ಶಿ ಶ್ರೀಯುತ ಧನಂಜಯ ಇವರು ಬಂದು ಶಾಲು ಸ್ಮರಣಿಕೆಯೊಂದಿಗೆ ಹೂವಿನ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಬೋವಿ ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಒಳ್ಳೆಯ ಕ್ರೀಡಾಪಟುವಾಗಿ ನಮ್ಮ ಹತ್ತಿರದ ಕಣ್ಣೀರು ತೋಟದ ನಿವಾಸಿಯಾಗಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಅವರಿಗೆ ಧನಂಜಯ ಗಟ್ಟಿ ಇವರಿಂದ ಸ್ವಾಗತ ಗೌರವ ವಂದನೆಗಳು. ಹಾಗೆ ಈ ಕಾರ್ಯಕ್ರಮದ ಉದ್ಘಾಟನೆಗಾಗಿ ನಮ್ಮ ಮೇಲೆ ಪ್ರೀತಿ ಇಟ್ಟು ಬಂದಿದ್ದಾರೆ ಆದರ್ಶ ಅಳಪೆ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುಲೋಚನರವರು. ಅವರು ಕೂಡ ನಮ್ಮ ಹತ್ತಿರದವರೇ, ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ ನಮಗೆ ಸಹಕಾರವನ್ನು ನೀಡುವವರು. ಅವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರಿಗೆ ಶ್ರೀಮತಿ ಸುಂದರಿ ಕೊಲ್ಯ ಇವರು ಬಂದು ಸ್ವಾಗತದ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಶಾಲು ಸ್ಮರಣಿಕೆಯನ್ನು ನೀಡಿ ಹೂವಿನೊಂದಿಗೆ ಅವರನ್ನು ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಶ್ರೀಮತಿ ಸುಂದರಿ ಕೊಲ್ಯ ಇವರಲ್ಲಿ ಕೇಳಿಕೊಳ್ಳುತ್ತಾ ಶ್ರೀಮತಿ ಸುಲೋಚನಿ ಟೀಚರ್ ಇವರಿಗೆ ನಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂತಹ ಸ್ವಾಗತ ಗೌರವ ಶಾಲು ಸ್ಮರಣಿಕೆಯೊಂದಿಗೆ ಹೂವನ್ನಿತ್ತು ಅವರನ್ನು ಸ್ವಾಗತಿಸ್ತಾ ಇದ್ದಾರೆ. ಶ್ರೀಮತಿ ಸುಂದರಿಯವರು ವಂದನೆಗಳು. ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಮಂಗಳೂರಿನ ಸರ್ವೇಯರ್ ಶ್ರೀಯುತ ಸತೀಶ್ ಕೊಲ್ಯ ಅವರು ಕೂಡ ನಮ್ಮ ಸನಿಹದವರು. ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಫ್ರೆಂಡ್ ಸರ್ಕಲ್ನ ಕ್ರೀಡಾ ಕಾರ್ಯದರ್ಶಿ ಜಿತೇಶ್ ಮಾಡೂರು ಇವರು ಬಂದು ಸ್ವಾಗತದ ಗೌರವ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವವರಾಗಿ ನಮ್ಮ ಮೇಲೆ ಪ್ರೀತಿ ಇಟ್ಟು ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಬಂದಿದ್ದಾರೆ. ಅವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರಿಗೆ ಫ್ರೆಂಡ್ ಸರ್ಕಲ್ನ ಕ್ರೀಡಾ ಕಾರ್ಯದರ್ಶಿ ಜಿತೇಶ್ ಮಾಡೂರು ಇವರು ಶಾಲು ಹಾಕಿ ಸ್ಮರಣಿಕೆ ನೀಡಿ ಹೂವಿನೊಂದಿಗೆ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ. ವಂದನೆಗಳು ಶ್ರೀಯುತ ಜಿತೇಶ್ ಮಾಡೂರು ಅವರಿಗೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಈಶ್ವರ್ ಕೊಲ್ಯ ಶಿಕ್ಷಕರಾಗಿ ಕೋಟೆಪುರ ಟಿಪ್ಪು ಸುಲ್ತಾನ್ ಶಾಲೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇಲ್ಲಿ ಹತ್ತಿರದವರು, ಒಂದು ಲೆಕ್ಕದಲ್ಲಿ ಮೈದಾನಕ್ಕೆ ತಾಗಿಯೇ ಇರುವವರು, ಎಲ್ಲ ಕಾರ್ಯಕ್ರಮಗಳಲ್ಲಿ ಸಹಕಾರ ನೀಡುವವರು. ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರಿಗೆ ನಮ್ಮ ಮಂದಿರದ ಶ್ರೀಯುತ ಪ್ರೀತಮ್ ಕೊಲ್ಯ ಇವರು ಬಂದು ಸ್ವಾಗತದ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಈಶ್ವರ್ ಕೊಲ್ಯ ಇವರಿಗೆ ಶ್ರೀಯುತ ಪ್ರೀತಮ್ ಕೊಲ್ಯ ಇವರಿಂದ ಆತ್ಮೀಯವಾದಂತಹ ಸ್ವಾಗತ ಗೌರವ. ಮಂದಿರದ ಕಾರ್ಯದರ್ಶಿಗಳು ಶ್ರೀಯುತ ಪ್ರೀತಮ್ ಕೊಲ್ಯ ಇವರಿಂದ ಸ್ವಾಗತ ವಂದನೆಗಳು ಶ್ರೀಯುತ ಪ್ರೀತಮ್ ಇವರಿಗೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿದ್ದಾರೆ ಶ್ರೀಮತಿ ಹರಿಣಾಕ್ಷಿ ಕೊಲ್ಯ ಕುಲಾಲ ಸಂಘದ ಉಪಾಧ್ಯಕ್ಷರಾಗಿ ನಮ್ಮೊಂದಿಗೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಹಕಾರ ನೀಡುವವರು. ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರಿಗೆ ಶ್ರೀರಾಮ ಮಂದಿರದ ಶ್ರೀಮತಿ ದೇವಕಿ ಕೊಲ್ಯ ಇವರು ಬಂದು ಸ್ವಾಗತದ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶಿಕ್ಷಕರಾಗಿ ಇದೀಗ ಕೊಲ್ಯ ಕುಲಾಲ ಸಂಘದ ಉಪಾಧ್ಯಕ್ಷರಾಗಿ ಸಾಮಾಜಿಕವಾಗಿ ಸೇವೆ ಸಲ್ಲಿಸುತ್ತಿರುವವರು. ಶ್ರೀ ಸೋಮನಾಥ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಸದಸ್ಯರಾಗಿಯೂ ಧಾರ್ಮಿಕ ಸೇವೆಯನ್ನು ಮಾಡಿದವರು. ಅವರಿಗೆ ಆತ್ಮೀಯವಾದಂತಹ ಸ್ವಾಗತ ಗೌರವ ಶ್ರೀಮತಿ ದೇವಕಿ ಕೊಲ್ಯ ಇವರಿಂದ ಎಲ್ಲರ ಪರವಾಗಿ ಅವರನ್ನು ಶಾಲು ಸ್ಮರಣಿಕೆಯೊಂದಿಗೆ ಹೂವನ್ನಿತ್ತು ಸ್ವಾಗತಿಸ್ತಾ ಇದ್ದೇವೆ. ವಂದನೆಗಳು ಶ್ರೀಮತಿ ದೇವಕಿ ಕೊಲ್ಯ. ಹಾಗೆ ನಮ್ಮ ಮಂದಿರದ ಅಧ್ಯಕ್ಷರು ಶ್ರೀಯುತ ಅಶೋಕ್ ಕೊಲ್ಯ ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಮನೀಶ್ ಇವರು ಬಂದು ಸ್ವಾಗತದ ಒಂದು ಹೂವಿನ ಗೌರವ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮವರು ಶ್ರೀಯುತ ಅಶೋಕ್ ಕೊಲ್ಯ. ಹಾಗೆ ತಾರನಾಥ ಗಟ್ಟಿಯವರು ಮಂದಿರದ ಗೌರವ ಅಧ್ಯಕ್ಷರು, ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರು ಬಂದು ಸ್ವಾಗತದ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಂದಿರದ ಗೌರವ ಅಧ್ಯಕ್ಷರು ಶ್ರೀಯುತ ತಾರನಾಥ ಗಟ್ಟಿ ಇವರಿಗೆ ಅಭಿಷೇಕ್ ಉಳ್ಳಾಲಿ ಇವರು ಸ್ವಾಗತದ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಿರಿಯ ಸದಸ್ಯರು ಶ್ರೀಯುತ ಜಯಂತ್ ಪರಿಯತ್ತೂರು ಇವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಧನುಷ್ ಕೊಲ್ಯ ಇವರು ಬಂದು ಸ್ವಾಗತದ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅವರನ್ನು ಕೂಡ ಎಲ್ಲರ ಪರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆಯೇ
ಮಹಿಳಾ ಮಂಡಳದ ಅಧ್ಯಕ್ಷರು ಶ್ರೀಮತಿ ಚಂಚಲಾಕ್ಷಿ ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಶ್ರೀಮತಿ ಶಾರದಾ ಗಟ್ಟಿ ಇವರು ಬಂದು ಸ್ವಾಗತದ ಗೌರವವನ್ನು ನೀಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಚಂಚಲಾಕ್ಷಿ ಅವರನ್ನು ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರಿಗೆ ಮಂದಿರದ ಹಿರಿಯ ಸದಸ್ಯರು ಶ್ರೀಮತಿ ಶಾರದಾ ಗಟ್ಟಿ ಇವರಿಂದ ಸ್ವಾಗತದ ಗೌರವ. ಹಾಗೆ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ರಿಜಿಸ್ಟರ್ಡ್ ಕೊಲ್ಯ ಸೋಮೇಶ್ವರ ಇದರ ಅಧ್ಯಕ್ಷರು ಶ್ರೀಯುತ ವಿಶ್ವತ್ ಕೊಲ್ಯ ಈ ಕಾರ್ಯಕ್ರಮವನ್ನು ನಿರ್ವಹಿಸುತ್ತಾ ಇರುವವರು. ಅವರನ್ನು ಕೂಡ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಅವರಿಗೆ ಶ್ರೀಯುತ ಪ್ರೀತಮ್ ಇವರು ಬಂದು ಸ್ವಾಗತದ ಗೌರವ ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಪ್ರೀತೇಶ್ ಇವರು ಬಂದು ಸ್ವಾಗತದ ಗೌರವವನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಇದರ ಅಧ್ಯಕ್ಷರಾಗಿ ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ವೇದಿಕೆಯ ಎದುರು ಇರುವಂತಹ ಶ್ರೀರಾಮ ಮಂದಿರ, ಶ್ರೀರಾಮ ಫ್ರೆಂಡ್ ಸರ್ಕಲ್, ಶ್ರೀರಾಮ ಮಹಿಳಾ ಮಂಡಳಿ ಇದರ ಎಲ್ಲ ಸದಸ್ಯ ಬಂಧುಗಳನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಹಾಗೆ ಈ ಪರಿಸರದ ಎಲ್ಲ ಸಜ್ಜನ ಸಹೃದಯ ಬಂಧುಗಳನ್ನು ಸ್ವಾಗತಿಸ್ತಾ ಶ್ರೀರಾಮ ಫ್ರೆಂಡ್ ಸರ್ಕಲ್ ಶ್ರೀರಾಮ ಭಜನಾ ಮಂದಿರದ ವಾರ್ಷಿಕೋತ್ಸವದ ಅಂಗವಾಗಿ ಈ ಒಂದು ಕ್ರೀಡಾಕೂಟವನ್ನು ವಾರ್ಷಿಕವಾಗಿ ನಡೆಸ್ತಾ ಬರ್ತಾ ಇದೆ. ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದ್ದರೆ ಶ್ರೀರಾಮ ಫ್ರೆಂಡ್ ಸರ್ಕಲ್ 56ನೆಯ ಸಂಭ್ರಮದಲ್ಲಿದೆ. ಹಾಗೆ ಮಹಿಳಾ ಮಂದಿರ ಅದು 17ನೆಯ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿದೆ. ಈ 3 ಜಂಟಿ ಸಂಸ್ಥೆಗಳ ಪರವಾಗಿ ಶ್ರೀರಾಮ ಫ್ರೆಂಡ್ ಸರ್ಕಲ್ ವಾರ್ಷಿಕವಾಗಿ ತನ್ನೆಲ್ಲ ಸದಸ್ಯ ಬಂಧುಗಳನ್ನು ಒಂದೇ ಕುಟುಂಬದವರ ಹಾಗೆ ಒಗ್ಗೂಡಿಸುವಂತಹ ಕೆಲಸ ಕಾರ್ಯವನ್ನು ಮಾಡಿಸ್ತಾ ಇದೆ. ಇಂತಹ ಕಾರ್ಯಕ್ರಮದ ಬಗ್ಗೆ ಒಂದು ಚುಟುಕಿನ ಪ್ರಾಸ್ತಾವಿಕ ಮಾತು ಮಂದಿರದ ಹಿರಿಯ ಸದಸ್ಯರು ಶ್ರೀಯುತ ಶೇಖರ್ ಕನೀರ್ತೋಟ ಇವರಿಂದ. 3 ಸಂಸ್ಥೆಗಳ ಬಗ್ಗೆ ಚುಟುಕಿನಲ್ಲಿ ವಿವರವನ್ನು ನೀಡಲಿಕ್ಕಿದ್ದಾರೆ ಶ್ರೀಯುತ ಶೇಖರ್ ಕನೀರ್ತೋಟ. ಗ್ರಾಮದ ದೇವಿಯರು ಸೋಮನಾಥ ದೇವಿಯರಿಗೆ ತರೆತಗ್ಗಾದು ಹಂಚನೆ ಶ್ರೀರಾಮ ದೇವರಲ್ಲ ಹಂಚನೆ ಸೀತೆ ಲಕ್ಷ್ಮಣ ಹನುಮಂತ ದೇವರನ್ನ ಪಾದಗೂ ಸ್ಮರಣೆ ಮಂತೊಂದು ಇನಿತಾತ್ ದಿನೊಟ್ಟು ಶ್ರೀರಾಮ ಭಜನಾ ಮಂದಿರದ ಅಂಗ ಸಂಶಯನ ಶ್ರೀರಾಮ ಫ್ರೆಂಡ್ ಸರ್ಕಲ್ ಅವೇಲಕ ಶ್ರೀರಾಮ ಮಹಿಳಾ ಮಂಡಲದ ಇನ್ನು ಒಟ್ಟು ಸೇರಿಗೆಡೆ ಇನ್ನು ನಡಪುನಂಚಿನ ಈ ಒಂದು ಕ್ರೀಡೋತ್ಸವ ಇನ್ನಿತ್ತೆ ಪ್ರತಿ ವರ್ಷಲ ಶ್ರೀರಾಮ ಭಜನಾ ಮಂದಿರದ ವಾರ್ಷಿಕೋತ್ಸವದ ಹೊರತುಡು ನಮ್ಮ ಮಾತ ಊರ್ದಾಗ್ಲೇನೆ ಹೊರ ಊರ್ದಾಗ್ಲೇ ಕೂಡ ಎತ್ತೊಂದು ಮೂಲ ನಮ್ಮ ಕ್ರೀಡೋತ್ಸವ ಅಂತ ಒಂದೆಲ್ಲ ದಯಬಂಡ ಅಂತ ನೇನೊಂದು ನಮ್ಮ ನೆನಪು ಬಂದ ದಯಬಂಡ ಶ್ರೀರಾಮ ಫ್ರೆಂಡ್ ಸರ್ಕಲ್ಗೆ ದಿಂಬುದ ನಮ್ಮನ್ನು ಕರೆದು ಬೇಡಂತಿರಕಲು ಮೂಲು ಶ್ರೀರಾಮ ಫ್ರೆಂಡ್ ಸರ್ಕಲ್ ಕಬಡ್ಡಿ ಟೀಮ್ ಪಂಡ ಶ್ರೀರಾಮ್ ಫ್ರೆಂಡ್ ಸರ್ಕಲ್ ಓಲ್ಕೊಂಡಲ್ಲ ವಿಜಯಶಾಲಿ ಆದ ಬರ್ಪುರ ಅಂಚಿನ ನಮ್ಮ ಒಂದು ಕಬಡ್ಡಿ ತಂಡ ನೇಕೆ ಮುಖ್ಯವಾದ ನಂಗೆ ಶ್ರೀರಾಮ ದೇವರಲ್ಲ ಹನುಮಂತ ದೇವರಲ್ಲ ಆಶೀರ್ವಾದ ನಮ್ಮ ಓಲ್ಕೊಂಡಲ್ಲ ಅವ್ನು ಓಲ್ ಟೀಮ್ ಬತ್ತು ಬಂದಲ್ಲ ಶ್ರೀರಾಮ ಫ್ರೆಂಡ್ ಸರ್ಕಲ್ಗೆ ಶ್ರೀರಾಮ್ ಫ್ರೆಂಡ್ ಸರ್ಕಲ್ಗೆ ಬಂದು ಬಾರಿ ಹತ್ತು ಕುದುರೆತ್ರ ಅಂಚಿನ ನಮ್ಮ ಫ್ರೆಂಡ್ ಸರ್ಕಲ್ ಇನಿತಾತ ದಿನೊಟ್ಟು ಈ ಒಂದು ಕೊಲ್ಯದ ಶ್ರೀರಾಮ ಗ್ರೌಂಡ್ ಉರಿಯೋಡು ಅಂಡ ನಮ್ಮ ಶ್ರೀರಾಮ ಭಜನಾ ಮಂದಿರದಕ್ಕೆಲ್ಲ ಒಂದು ಮುಖ್ಯವಾದ ಕಾರಣ ವಿಶೇಷವಾದ ಈ ನಮ್ಮ ಗ್ರೌಂಡ್ ಪ್ರತಿ ಐತಾರದ ಅಲ್ಲ ನಂಗೆ ನಮ್ಮ ಊರ್ದೊಂದತ್ತೆ ಪರ ಊರ್ದಕ್ಕೆಲ್ಲ ಬರ್ತದೆ ಮೂಲು ಒಬ್ಬೊಂದು ಪೇರಿ ಅವೇ ಜೊತೆ ಶ್ರೀರಾಮ ಫ್ರೆಂಡ್ ಸರ್ಕಲ್ದ ಪ್ರತಿ ಹೆಚ್ಚಿಗೆ ಅದೇ ನಮ್ಮ ಒಂಜಿ ವರ್ಷೋಡು ಕಡಿಮೆ ಪಕ್ಷ ಬಂಡಲ ಒಂಜಿ 10 ಕ್ರಿಕೆಟ್ ಮ್ಯಾಚ್ ಅನ್ನಲಿಕ್ಕೆ ಶ್ರೀರಾಮ ಫ್ರೆಂಡ್ ಸರ್ಕಲ್ದಾಗ ಗೊಬ್ಬ ಬಾರಿ ಅತ್ತೆ ಸಂತೋಷ ಆಗ ದಯಬಂದಂಡ ಇನ್ನಿತ ಯುವ ಪೀಳಿಗೆಗೆ ಕ್ರೀಡೆನೇ ಅಗತ್ಯ ಬಂದ ದೃಷ್ಟಿದೆ ಇದು ನಮ್ಮ ಕ್ರೀಡೋತ್ಸವ ಬಂತಂದಿಲ್ಲ ನಮ್ಮ ಶ್ರೀರಾಮ ಭಜನಾ ಮಂದಿರ ಎಲ್ಲಂಜಿ 14 ಅಂಚನೆ 15 ತಾರೀಕಿಗೆ ನಡಪಿನಂಚಿನ ನಮ್ಮ ಶ್ರೀರಾಮ ದೇವರನ್ನ ಉತ್ಸವನ್ನ ನಾವು ಮಾತೆಲ್ಲ ಒಟ್ಟಿಗೆ ಸೇರೊಂದು ಯಶಸ್ವಿ ಬಂತುಗ ಅಂಚನೆ ಶ್ರೀರಾಮ ಭಜನಾ ಮಂದಿರ ಪ್ರತಿ ಶನಿವಾರದಾನಿ ಪೂಜೆ ಪುರಸ್ಕಾರ ಅವೇಲಕ ಇತರ ಎಡ್ಡ ದಿನ ತಾಳಿನ ನಮ್ಮ ಮಂದಿರೋಡು ಕಾರ್ಯಕ್ರಮ ಅಂತದೆಲ್ಲ ವಿಶೇಷವಾದ ಈ ವರ್ಷ ನಮ್ಮ ಶ್ರೀ ಶಾರದಾ ಮಹೋತ್ಸವದ ಸಂದರ್ಭಗಳು ವಿಶೇಷವಾದ ನಮ್ಮ ಆ ದೇವಸ್ಥಾನ ನಮ್ಮ ಮಂದಿರಗಳು ನಮ್ಮ ಒಂದು ದೀಪ ಕೊರ್ಪಿನ ಮುಖಾಂತರ ಶ್ರೀರಾಮ ಭಜನಾ ಮಂದಿರ ಶ್ರೀರಾಮ ಫ್ರೆಂಡ್ ಸರ್ಕಲ್ ಶ್ರೀರಾಮ ಮಹಿಳಾ ಮಂಡಳಿ ಅಂಚನೆ ಊರ್ದಾಗ್ಲ ಮಾತಿನ ಸೇರಿಗೆ ನಮ್ಮ ದೀಪಲ ಕೊರ್ಪಿನೊಟ್ಟಿಗೆ 340 ಅಲ್ಪ ಶಾರದೋತ್ಸವ ಅಗಲ ಉತ್ಸವದ ಹೊರತುಡು ನಮ್ಮಲ ಹೊರೆ ಕಾಣಿಕೆ ಅಂಚನೆ ನಮ್ಮ ವಿವಿಧ ರೀತಿಯ ನಮ್ಮ ಸಹಕಾರ ಅಂತ ಅದೇ ರೀತಿಯ ಸ್ಥಳೀಯವಾದ ಕೆಲವಾರು ಎಲ್ಲೆಲ್ಲ ಸಂಘ ಸಂಸ್ಥೆಗಳು ನಮ್ಮ ಸಹಕಾರ ಕೊಡೋದಿಲ್ಲ ಜೊತೆಗಾದ ಶ್ರೀರಾಮ ದೇವರನ್ನ ಆರೋಗ್ಯ ಸುಖ ಸಂಪತ್ತನ್ನು ಕುರಿತು ನನ್ನ ಹತ್ರ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಬಂತಾರೆ ಮಾತ್ರ ಇಲ್ಲ ಶ್ರೀರಾಮರಾಯರು ಆರೋಗ್ಯ ಸುಖ ಸಂಪತ್ತಿನ ಕುರಿತು ಎಟ್ಟು ಯಶಸ್ವಿ ಬಂದರು ಪನೊಂದು ಈ ಸಂದರ್ಭಗಳು ಎಲ್ಲ ರಡ್ಡು ಶಾಸಕ ಪಾತ್ರ ಜೈ ಹಿಂದ್ ಜೈ ಕರ್ನಾಟಕ.
ಮೂಜಿ ಸಂಸ್ಥೆಲದ ಬಗೆಟ್ ಬಾರಿ ಪೊರ್ಲುಡು ವಿವರ ಕೊರಿಯರು ಚುಟುಕಾದ ಸಂಕ್ಷಿಪ್ತವಾದ ಈ ಒಂಜಿ ಕಾರ್ಯ ಚಟುವಟಿಕೆದ ಬಗೆಟ್ ಪೊರ್ಲುದ ಪ್ರಾಸ್ತಾವಿಕ ಪಾತ್ರ ಬಂಡೇರು ಮಂದಿರದ ಹಿರಿಯ ಸದಸ್ಯರು ಮಾಜಿ ಅಧ್ಯಕ್ಷರಾದ ಶ್ರೀಯುತ ಶೇಖರ್ ಕಣ್ಣೀರ್ತೋಟ ಅವರಿಗೆ ಸೊಲ್ಮೇಲೆ ಸಂದ ಒಂದು ಧಾರ್ಮಿಕ ಸೇವೆಗೆ ಶ್ರೀರಾಮ ಮಂದಿರ ಅಣ್ಣನಾಡ ಸಾಮಾಜಿಕ ಸೇವೆಗೆ ಶ್ರೀರಾಮ ಫ್ರೆಂಡ್ ಸರ್ಕಲ್ ಅಂಚನೆ ಮಹಿಳಾ ಶಕ್ತಿನ ಒಗ್ಗೂಡು ಸಹಾಯ ಬೋಡಾದು ಈ ರಡ್ಡ ಸಂಸ್ಥೆಗಳಿಗೆ ಬೆರಿತಾಂಗಾದ ಕೊರ್ಪುನಂಚಿನ ಶ್ರೀರಾಮ ಮಹಿಳಾ ವಿಭಾಗ ಇಂಚ ಮೂಜಿ ಶಕ್ತಿಲು ಶಕ್ತಿಲು ಒಟ್ಟು ಸೇರೊಂದು ನಡಪವನಂಚಿನ ಈ ಒಂಜಿ ಪೊರ್ಲುದ ವಾರ್ಷಿಕ ಕ್ರೀಡಾಕೂಟ ಒಂಜೇ ಇಲ್ಲದ ಕುಳಾದು ಒಂಜಿ ಕುಟುಂಬದ ಕುಳಾದು ಇನ್ನು ಕಾಂಡಿರ್ದು ಬಯ್ಯ ಮುಟ್ಟ ಒಟ್ಟಿಗೆ ಈ ಮೈದಾನದ ನಲಿಪುನಂಚಿನ ಕ್ರೀಡಾಕೂಟ ಇನ್ನೇನು ತುಡರು ಬೆಳಗಾದು ಉದಿಪನ ಮನ್ಪಡು ಪಣದು ಇನ್ನಿತ ಉದಿಪನದ ಕಾರ್ಯಕ್ರಮಕ್ಕೆ ಬೈದಿನಂಚಿನ ಆದರ್ಶ ಅಳಪೆ ಶಾಲದ ಮುಖ್ಯ ಶಿಕ್ಷಕಿ ಶ್ರೀಮತಿ ಸುಲೋಚನಿ ಈ ಮೇರಡಕ್ಕೇನೊಂದುಲ್ಲ ಅಧ್ಯಕ್ಷರು ಅತಿಥಿ ಬಂದಿಲು ಮಾತರಳನಕ್ಕೆ ಕೈ ಸೇರೋಡು ಬಣ್ಣದಕ್ಕೇನೊಂದುಲ್ಲ ಕ್ರೀಡಾಕೂಟದ ಜ್ಯೋತಿನ ಬೆಳಗಾವನ ಮೂಲಕ ಅದು ಇನಿ ಕಾಂಡಿರ್ದು ಬಯ್ಯ ಮುಟ್ಟ ನಡಪಣಂಚಿನ ಈ ವಾರ್ಷಿಕ ಕೂಟ ಶ್ರೀರಾಮ ದೇವರನ ಅನುಗ್ರಹ ಪರಿಸರದ ಮಾತ ದೈವ ದೇವರನ ಅನುಗ್ರಹಡು ಪೊರುಳುಡೆ ನಡಪಡು ಉಭಯ ಸದಸ್ಯರಿಗೆ ಉಳ ತೊಂದರೆ ಆ ಒಂದೇ ಬಯ್ಯ ಮುಟ್ಟದ ಕ್ರೀಡಾಕೂಟ ಯಶಸ್ವಿಯಾದ ಶ್ರೀರಾಮ ಮಂದಿರ ಶ್ರೀರಾಮ ಫ್ರೆಂಡ್ ಸರ್ಕಲ್ ಶ್ರೀರಾಮ ಮಹಿಳಾ ವಿಭಾಗ ಈ ಮೂಜಿ ಸಂಸ್ಥೆಲು ನನಲಾತ್ ಒಟ್ಟಾದು ಒಂಜಾದು ನಾಲ ದುಂಬಕ್ಲ ನಿರ್ದಲ ಮಲಮಲ್ಲ ಕಾರ್ಯಕ್ರಮಗಳನ್ನು ಮನ್ಪಲಕ ಆವಡು 75ನೇ ವರ್ಷದ ಸಂಭ್ರಮಗು ಶ್ರೀರಾಮ ಭಜನಾ ಮಂದಿರ ತಯಾರಾಗೊಂಡು ಈ ಒಂಜಿ 75ನೇ ವರ್ಷದ ಅಮೃತ ಮಹೋತ್ಸವಲ ಪೊರ್ಲುಡೆ ಆವಡು ಮಾತಿರನಲ ಸಹಕಾರ ನೆಕ್ ಕೈ ಸೇರಡು ಪಣದು ಕೇಳೊಂದು ಮಂಡಳಿದ ಕಾರ್ಯ ಚಟುವಟಿಕೆಗಳು ನನಲಾತ ಬೆಳಗದ ಬರಡು ಪಣ್ಣೊಂದು ಕೇನೊಂದು ತುಡರು ಬೆಳಗಾದ ಕಾರ್ಯಕ್ರಮಗೂ ಕ್ರೀಡಾಕೂಟಗೂ ಉದಿಪನದ ಚಾಲನೆ ಗೊರಂಚಿನ ಶ್ರೀಮತಿ ಸುಲೋಚನಿ ಟೀಚರ್ ಉದಿಪನದ ಮದಿಪು ರಡ್ಡು ಪಾತ್ರ ಪನ್ನಡು ಪಣದು ಕೇನೊಂದುಲ್ಲ ಉದ್ಘಾಟನೆ ಮಲ್ತ ಈ ನಮ್ಮ ಕ್ರೀಡೋತ್ಸವ ಪನ್ಪುನ ಒಂಜಿ ಮಾತ್ರೆಗಳ ಒಂಜಿ ಅಗತ್ಯವಾಯಿನ ನಮ್ಮ ಒಂಜಿ ಆರೋಗ್ಯವಾದ ಪೊಡಾಡ ಸುರುಟಾದ ನಂಗೆ ಪೌಷ್ಟಿಕ ಆಹಾರ ಬೋಡು ಆ ಪೌಷ್ಟಿಕ ಆಹಾರದ ಜೊತೆಗೆ ನಮ್ಮ ದೇಹಗೂ ಅಂತೆ ಕ್ರೀಡೆ ಎಲ್ಲ ಅತಿ ಅಗತ್ಯ ಆಂಡ ಇತ್ತೆ ಸಿಯರೆ ಪೊಂಡ ನಮ್ಮ ಜೋಕುಲು ಮಲ್ಲಾಕುಲು ಪುರ ಪಿದೆಯಂತೆ ವಾಕ್ ಮಲ್ಪುನ ಆತನದು ಗೊಬ್ಬುನ ಪುರ ಭಾರಿ ಕಮ್ಮಿ ಆದುಂಡು ದಯಪಂಡ ನಮ್ಮ ಇಲ್ಲದಲ್ಲ ಟಿ ವಿ ಉಂಡು ಕೈಟು ಮೊಬೈಲ್ ಉಂಡು ಏರಿಯಾಗ್ಲ ಗೊಬ್ಬೆರೆ ಬುಡ್ಚಿ ಅಂಚನೆ ಶಾಲೆ ಇಡ್ಲಂಚನೆ ಸಾಧಾರಣ ವರ್ಷದ ಅಕೇರಿ ಅನಾಗ ಪೋರ್ಷನ್ ಮುಗಿಯೂಜಿ ಆಟದ ಪೀರಿಯಡನ್ನು ಪೂರ ಚುಟುಕುಗೊಳಿಸಿದ ಆ ಪೀರಿಯಡ್ಗ್ಲ ಪೂರ ಪಾಠ ಮಲ್ಪುವೆರು ಅಂಚದ ಪಕ್ಕೈತೆ ಜೋಕ್ಲೆಗ್ಲ ಮಲ್ಲಕ್ಲೆಗ್ ಏರೆಗ್ಲ ಗೊಬ್ಬೆರೆ ಬಿಡ್ಚಿ ಆಂಡ ನಮ್ಮ ಆರೋಗ್ಯವಾದ ಉಪ್ಪೊಡಾಡ ನಂಗೆ ನಮ್ಮ ದೇಹಗೂ ಪೌಷ್ಟಿಕ ಆಹಾರದ ಜೊತೆಗೆ ವ್ಯಾಯಾಮ ಅತೀ ಅಗತ್ಯ ಆಂಡ ಕೆಲವರು ಪೊಂಜೋಲ್ ದಿನ ಪೋಯರು ಇಂಕ್ಲು ಇಲ್ಲಡಿ ಇಡೀ ದಿನ ಕಾಂಡಿರ್ದು ಬಯ್ಯ ಮುಟ್ಟೆ ಬೇಲೆ ಮಲ್ಪೋ ಇಂಕ್ಲೆ ಅವೇ ವ್ಯಾಯಾಮ ಯಾವ ಒಂದು ಅವು ಖಂಡಿತ ಸಾಧ್ಯ ಇಜ್ಜಿ ದಯಪಂಡ ನಮ್ಮ ಒಂಜಿ ದಿನೊಟ್ಟೊಂಜಿ ಏತ ಆಹಾರ ಜೊತೆನೂ ಅವು ಜೀರ್ಣ ಆಡ ಮುಖ್ಯವಾದ ನಂಗೆ ದೇಹಗೂ ನೀರು ಬೋಡು ಮುಖ್ಯವಾದ ಅರ್ಧ ಗಂಟೆಗೆ ಒಂಜಿ ಸತಿ ಆಂಡ ನಮ್ಮ ಒಂಜಿ ಲೊಟ್ಟೆ ನೀರು ಪರೋಡು ಬಕ್ಕ ನಮ್ಮ ದೇಹಗೂ ನೀರು ಪೂರ ವಿಷಯಗಳ ಆಹಾರ ಜೀರ್ಣ ಆಯರೆ ರಕ್ತ ಸಂಚಾರ ಆಯರೆ ಅಂಚನೆ ನಮ್ಮ ಕಣ್ಣು ಹೆಬಿ ಮುಂಕು ಪೂರ ಈ ಒಂದು ಕೆಲಸ ಮಲ್ಪಡಾಡ ಅಗತ್ಯವಾದ ನಂಗೆ ನೀರು ಬೋಡು ನಮ್ಮ ದೇಹಕ್ಕೂ ನೀರು ಯಾವ ಒಂದು ನಮ್ಮ ತೋಡಾಂಡ ನಮ್ಮ ಯೂರಿನ್ ಪಂಡ ನಮ್ಮ ಮೂತ್ರ ಅಂತ ನಂಗೆ ಗೊತ್ತಾಪುಂಡು ದಯಪಂಡ ನಮ್ಮ ಮೂತ್ರ ನೀರ್ದಲಕಾನೆ ಉಂಡು ಪಂಡ ನಮ್ಮ ದೇಹಕ್ಕೂ ನೀರು ಯಾದುಂಡು ಅಂತ ಅರ್ಥ ನಮ್ಮ ಮೂತ್ರದ ಬಣ್ಣ ಒಂಚೂರು ಬದಲಾವಣೆ ಉಂಡು ಪಂಡ ನಮ್ಮ ದೇಹಕ್ಕೂ ನೀರು ಯಾಯಿಜಿಂದ ಅರ್ಥ ಆದ ಕಾರಣ ನಮ್ಮ ಅಗತ್ಯವಾದ ನೀರು ಪರಡು ನಮ್ಮ ಆರೋಗ್ಯ ತೋನೋಡು ನಮ್ಮ ಇತ್ತೆ ಪೊಂಜೋಲಾವಡು ಆಂಜೋಲಾವಡು ನಮ್ಮ ಜೋಕ್ಲಿಗೋಸ್ಕರ ನಮ್ಮ ಈತ ಶ್ರಮ ಮಲ್ಪುವ ನಮ್ಮ ಆರೋಗ್ಯ ಹಿಡಿತು ನಮ್ಮ ಮಾತ್ರ ನಮ್ಮ ಜೋಕ್ಲಿ ನಮ್ಮ ತೂವಲಿ ನಮ್ಮ ಎಡ್ಡೆ ಕೆಲಸ ಮಲ್ಪೋಲಿ ಆದ ಕಾರಣ ಆಂಡ ನಮ್ಮ ಆಯ್ನಾತ್ ಪೊಂಜೋಲ್ಲಂಚನೆ ಆಂಜೋಲ್ಲಂಚನೆ ಆಯ್ನಾತ್ ಕಾಂಡೆ ಸೂರ್ಯೋದಯ ಲಕ್ಕೋಡು ಲೆಕ್ಕದ ನಮ್ಮ
ನಮ್ಮ ಬೇಲೆದೊಟ್ಟಿಗೆ ಒಂತೆ ಗೊಬ್ಬುನ ವ್ಯಾಯಾಮ ವಾಕಿಂಗ್ ಪೂರ ಮಲ್ತುಂಡ ಮಾತ್ರ ನಮ್ಮ ಆರೋಗ್ಯವಾದ ಉಪ್ಪೆರ ಸಾಧ್ಯ ಉಂಡು. ಆಂಡ ರೋಗ ಪನ್ಪುನ ಒಂಜಿ ರೋಗ ಬರ್ಪುಂಡು ಏರೆಗ್ಲ ಬರ್ಪುಂಡು. ಆರೋಗ್ಯ ಏರಡ ವಾಕ್ ಮಲ್ತಿನಕ್ಲೆಗ್ಲ ಆರೋಗ್ಯದ ಬಗ್ಗೆ ಮಸ್ತ್ ಕಾಳಜಿ ತಿನ್ನಕ್ಲೆಗ್ಲ ರೋಗ ಬರ್ಪುಂಡು. ಆಂಡ ನಮ್ಮ ವ್ಯಾಯಾಮ ಪೂರ ಮಲ್ತುಂಡ ಈ ಕ್ರೀಡೋತ್ಸವ ಪೂರ ಪಾಲ್ಗೊಳ್ಳ ನಮ್ಮ ಸೀಕ್ ಬರ್ಪುನವಂತೆ ತಡಾದು ಬರ್ಪುಂಡು ಆಯ್ನತ್ತೆ ಬೇಗ ರೋಗ ಬರ್ಪುಜಿ ಅಂಚದು ಮಾತೇರ್ಲ ಈ ಕ್ರೀಡೋತ್ಸವ ಪಾಲ್ಗೊಳ್ಳಲೆ. ಅಂಚನೆ ನಮ್ಮ ರಾಮ ಮಂದಿರ ದಕ್ಕಲು ಸಮಾಜ ಸೇವೆ ರಾಮ ಫ್ರೆಂಡ್ಸ್ ಸರ್ಕಲ್ ದಕ್ಕಲು ಮಸ್ತ್ ಸಮಾಜ ಸೇವೆ ಮಲ್ತೊಂದುಲ್ಲೇರು. ಅಂಚನೆ ಒಂದು ಇತ್ತ 50ನೇ ವಾರ್ಷಿಕೋತ್ಸವ ನಮ್ಮ ಊರುಡು ಸಾಧಾರಣ ಸಂಘ ಸಂಸ್ಥೆಗಳು ಮಸ್ತ್ ಪುಟ್ಟುಂಡು. ಆಂಡ ಅವು ಆದಾದ ಆಯ್ತಾ ಪದಾಧಿಕಾರಿಗಳು ಆಡಳಿತ ಮಂಡಳಿ ಚೇಂಜ್ ಆಗಿ ಪೆಟ್ಟಿಗೆ ಅವಳು ಅಸಮಾಧಾನ ಸಾಧಾರಣ ತೋಜಿದು ಬರ್ಕೊಂಡು ಸುರುತ ಅಧ್ಯಕ್ಷರನ್ನ ಒಂಜಿ ಗುಂಪಾಪುಡು ಬಕ್ಕದ ಅಧ್ಯಕ್ಷರನ್ನ ಒಂಜಿ ಗುಂಪಾಪುಡು ಅವು ಹೆಚ್ಚು ಸಮಯ ಸಮಾಜಡು ಬಾಳುಜಿ. ಆಂಡ ಇಂದು 56ನೇ ವರ್ಷ ಮುಟ್ಟ ಇದನ್ನು ಪಂಡ ಓ ಬಾರಿ ಮಲ್ಲ ಸಂತೋಷದ ವಿಷಯ. ಮೂಲ ಆತು ಒಗ್ಗಟ್ಟುಂಡು ಆತು ಮಾತೆಲ್ಲ ಶ್ರಮ ವಹಿಸು ಇಂದು 56ನೇ ವರ್ಷ ಕದದೇರು ನಾಲ ಒಂದು 100 ವರ್ಷ ಮುಟ್ಟ ಫಾರ್ಡ್ ಅಂಚನೆ ಜಾಸ್ತಿ ಸಮಾಜ ಸೇವೆ ಮಲ್ಪುಲ ಕಾವಾಡು. ಅಂಚನೆ ನಮ್ಮ ಮಹಿಳಾ ಮಂಡಲದಕ್ಲ ಎಡ್ಡೆ ಕೆಲಸ ಮಾಡ್ತದ ನನಾಲ ನಮ್ಮ ಮಹಿಳಾ ಮಂಡಲೋಡು ಹೆಚ್ಚೆಚ್ಚು ಪೊಂಜೋಲು ಸೇರ್ಲಕ್ಕ ಕಾವಾಡು. ಪ್ರತಿ ವರ್ಷ ನಮ್ಮ ಈ ಸಾಂಸ್ಕೃತಿಕ ಕಾರ್ಯಕ್ರಮ ನಾಲ ಹೆಚ್ಚೆಚ್ಚು ಆಪುಲ ಕಾವಾಡು ಬಂದು ಯಾನು ಪ್ರಾರ್ಥನೆ ಮಲ್ತಂದು ಎಲ್ಲ ರೆಡ್ಡ ಪಾತ್ರೆ ಚುಕ್ಕಿದೀವಿ ಒಂದು ನಮ್ಮ ಅಗತ್ಯ ಅರ್ಪಣೆಗೆ ನಮ್ಮ ಮಾತ ಎನ್ನಿವ ಎಂಗಳು ಕಾಂಡಿರ್ದು ಬಯ್ಯ ಮುಟ್ಟ ಬೇಲೆ ಮನ್ಪ ಅವೇ ಮಲ್ಲ ವ್ಯಾಯಾಮ ಅಂದು ಆಂಡ ವ್ಯಾಯಾಮ ಅಂದು ಪಂಡ ಕಾಂಡಿರ್ದು ಬಯ್ಯ ಮುಟ್ಟ ಬೇಲೆ ಮನ್ಪಲಿಕ್ಕೆ ವ್ಯಾಯಾಮಗಳ ವ್ಯತ್ಯಾಸ ಎಂಜಿನ ಪಂಡ ನಮ್ಮ ದೈಹಿಕ ಶಿಕ್ಷಣ ಶಿಕ್ಷಕರು ನಮ್ಮ ನಿಯಮಿತವಾದ ಒಂಜೇನು ಪ್ರತಿದಿನ ಮಂತಂದಾಂಡ ಐಕ್ ವ್ಯಾಯಾಮ ಅಂದು ನಮ್ಮ ಮನ್ಪುನ ಬೇಲಾವು ಅನಿಯಮಿತ ಐಕ್ ಒಂಜಿ ನಿಯಂತ್ರಣ ಅಂದಿಚ್ಚಿ ನಮಕ್ ಅಗತ್ಯ ಇತ್ತಲ ಬೇಲೆ ಮನ್ಪು ಇಜ್ಜಿನ ಕುಲ್ಲುವ ನಡಪುನ ವಂಚನೆ ದಿನ ಕೊಂಚ ಆತ ನಡಪು ವ್ಯಾಯಾಮದ ಲೆಕ್ಕವು ಬರ್ಪುಜಿ. ವ್ಯಾಯಾಮ ಅಂದು ಪನ್ಪುನವು ನಿಯಮಿತವಾದ ನಮ್ಮ ಒಂಜಿ ಪೊರ್ತುಡು ಒಂಜಾತು ಪೊರ್ತು ಐಕಂದೆ ಮೀಸಲು ಇದು ಮನ್ಪುನವು ಅವು ದೈಹಿಕ ಕ್ಷಮತೆಗೆ ಬಾರಿ ಎಡ್ಡೆ ಆಪುಣ ಪಣಂದು ಅದು ಪುಂಜೋಳು ಅಂಜೋಳು 3-4 ಲೀಟರ್ ತನಕ ದೇಹದ ನೀರಿಗೆ ಅಗತ್ಯ ಉಂಡು. 3-4 ಲೀಟರ್ ನೀರು ಪರಡುಲ್ಲ ಪಂಪರು ಅಂಚಿತ್ತಿನ ಎಡ್ಡ ಪಾತ್ರ ಪಂಡಿರು ಶ್ರೀಮತಿ ಸುಲೋಚನಿ ಅರಿಗೆ ಸೊಲ್ಮೆ ಸಂದ ಒಂದು ಈತ ನಮ್ಮೊಟ್ಟಿಗೆ ಮಲ್ಲ ಬಂಧುಗಳಾದ ಪುನಂಚನ ಶ್ರೀಮತಿ ಹರಿಣಾಕ್ಷಿ ಉಪಾಧ್ಯಕ್ಷರು. ಈ ಒಂಜಿ ಫ್ರೆಂಡ್ಸ್ ಸರ್ಕಲ್ ದಾಖಲು 56ನೇ ವರ್ಷದ ಒಂಜಿ ಸಂಭ್ರಮನು ಕ್ರೀಡೋತ್ಸವವನ್ನು ಆಚರಣೆ ಮಲ್ತೊಂದುಲ್ಲೇರು. ಇದು ಮೆಚ್ಚದಕ್ಕ ವಿಷಯ. ದಾಯಪಂಡ ಸುಲೋಚನಿ ಟೀಚರ್ ಪಂಡಿಲಕನೆ ಮಾತ ಕಡೆ ಇಟ್ಲ ಇಂಚಿನ ಒಂಜಿ ಒಗ್ಗಟ್ಟು ಓಲ್ಲ ತೋಜಿ ಕೆಲವೊಂಜಿ ಕಡೆಟು ಉಪ್ಪು ಆಂಡ ಮೂಲು ಶ್ರೀರಾಮ ಭಜನಾ ಮಂದಿರದ ಮಾತ ಜವನೇರು ನೇರ್ದು ದುಂಬು 56 ವರ್ಷ ಆಂಡ್ ನೇರ್ದು ದುಂಬು ಇತ್ತಿನ ಹಿರಿಯಕಲು ಈ ಒಂಜಿ ಈ ಒಂಜಿ ಸಾದಿ ಹಿರಿಯಕಲು ಮಲ್ತಿನ ಸಾದಿಡ್ ಇತ್ತದ ಜವನೇರು ದುಂಬು ಪೋಂದುಲ್ಲೇರು. ಹಿರಿಯಕಲ್ನ ಮಾರ್ಗದರ್ಶನ ಇತ್ತಂಡ ವಾವುಂಜಿ ಸಂಗಲ ಅವು ಬೇತೆ ಅಪ್ಪಜಿ ಒಗ್ಗಟ್ಟುಡೆ ಉಪ್ಪುಂಡು ಅಂಚಾದ ಮುಲ್ಪದ ಶ್ರೀರಾಮ ಭಜನಾ ಮಂದಿರದ ಜವನೇರು ಬೊಕ್ಕ ಶ್ರೀ ಫ್ರೆಂಡ್ಸ್ ಸರ್ಕಲ್ ಬೊಕ್ಕ ಮಹಿಳಾ ಮಂಡಲದ ಮಹಿಳಾಯರು ಒಟ್ಟು ಸೇರಿದು ಈ ಒಂಜಿ ನಮ್ಮ ಕ್ರೀಡೋತ್ಸವವನ್ನು ನಡಪಾವಂದಲ್ಲೇರು. ಮೊಕಲು ಹಿರಿಯರನ್ನ ಮಾರ್ಗದರ್ಶನದ ಮುಖಾಂತರನೇ ಈ ಒಂಜಿ ಕ್ರೀಡೋತ್ಸವವನ್ನು ಮಲ್ತೊಂದುಲ್ಲೇರು. ಅಂಚಾದ ಒಂದು ಎಡ್ಡೆ ರೀತಿಡ್ ನಡಪಡು ಪಂದ್ಯನ ಶ್ರೀರಾಮ ದೇವರಡ ನಟ್ಟೊಂದು ಎನ್ನ ಎರಡಡ್ಡು ಪಾತ್ರನ್ನು ಉಂಟು ಬಾರಿ ಪೊರ್ಲುಡು ಎಡೆಪ ಬೈಕೇರು ಒವೇ ಕಾರ್ಯಕ್ರಮ ಜವಣೀರು ಮನ್ಪುನ ಬೇಲೆ ಮಸ್ತ್ ಮನ್ಪು ಇರಂದಾಂಡ ಕೊಂಚ ಮಾರ್ಗದರ್ಶನ ಅವು ಹಿರಿಯರನ ಮಾರ್ಗದರ್ಶನ ಬೋಡು ಪನ್ಪಿನಂಚಿನ ಎಡ್ಡೆ ಪಾತ್ರ ಬಂದಿರು ಶ್ರೀಮತಿ ಹರಿಣಾಕ್ಷಿ ಕೊಲ್ಯ ಈ ಮೇರೆಗೆ ಸೊಲ್ಮೆ ಸಂದ ಒಂದು ನಮ್ಮೊಟ್ಟಿಗೆ ನರೋಡಿ ಶಿಕ್ಷಕಿರುಳ್ಳೇರು ಶ್ರೀಯುತ ಈಶ್ವರ್ ಕೊಲ್ಯ 6 ರೆಡ್ಡು ಪಾತ್ರ ಪನ್ನಡು ಪಣದಕ್ಕೆ ಏನೊಂದುಲ್ಲೆ. ಸೋಮನಾಥ ದೇವರು, ಶ್ರೀರಾಮ ದೇವರು ಹಾಗೂ ಈ ಕ್ಷೇತ್ರದ ಎಲ್ಲ ದೇವರುಗಳಿಗೆ ನಮಸ್ಕರಿಸುತ್ತಾ ಇವತ್ತು ಶ್ರೀರಾಮ ಮಂದಿರದ 74ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಶ್ರೀರಾಮ ಫ್ರೆಂಡ್ಸ್, ಶ್ರೀರಾಮ ಮಹಿಳಾ ಮಂಡಳಿ ಇವರ 56 ಮತ್ತು 17ನೇ ವರ್ಷದ ವಾರ್ಷಿಕ ಸಂಭ್ರಮೋತ್ಸವದ ಅಂಗವಾಗಿ ಕ್ರೀಡೋತ್ಸವವನ್ನು ಆಯೋಜನೆ ಮಾಡಿದ್ದಾರೆ.
ಕ್ರೀಡೋತ್ಸವ ಹಾಗೂ ಶ್ರೀರಾಮ ವಾರ್ಷಿಕೋತ್ಸವ ನಮ್ಮ ಕೊಲ್ಲಿಯ ಉತ್ಸವ ಆಗಬೇಕು. ನಮ್ಮ ಯುವಕರು ಮಕ್ಕಳು ಎಲ್ಲ ಒಟ್ಟು ಸೇರಿ ಇನ್ನಷ್ಟು ಹೆಚ್ಚಿನ ಸಂಖ್ಯೆಯ ಸಾಧ್ಯತೆಯನ್ನು ತೋರಿಸಬೇಕು. ಈಗ ತಾನೇ ಆಸೀನರಾದ ಸಂಖ್ಯೆ ತುಂಬ ಕಡಿಮೆ ಕಾಣ್ತಾ ಉಂಟು, ನಮ್ಮ ಹಿತೈಷಿಗಳು ಹೇಳಿದ ಹಾಗೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಅಕ್ಕರವರೇ, ಈ ಇವತ್ತಿನ ಕ್ರೀಡೋತ್ಸವದ ನೇತಾರರಾದಂತಹ ವಿಶ್ವರವರೇ ಹಾಗೂ ಶ್ರೀರಾಮ ಭಜನಾ ಮಂಡಳಿಯ ಅಧ್ಯಕ್ಷರಾದ ಅಶೋಕನವರೇ ಹಾಗೂ ಈ 3 ಸಂಘಗಳ ಪದಾಧಿಕಾರಿಗಳು ಹಾಗೂ ಇತರ ಎಲ್ಲ ಸದಸ್ಯರು ಶ್ರಮಪಟ್ಟು ಪ್ರಯತ್ನ ಪಡ್ತಾ ಇದ್ದೀರಾ. ನಿಮ್ಮೊಂದಿಗೆ ನಾನು ಇದ್ದೇನೆ, ನಾವು ಇದ್ದೇವೆ. ಈಗ ತಾನೇ ಬಿಸಿಲು ಮೇಲೆ ಬರ್ತಾ ಉಂಟು. ಇನ್ನೇನೋ ಅನೇಕ ಕ್ರೀಡಾ ಪ್ರಕಾರಗಳನ್ನು ಆಯೋಜನೆ ಮಾಡಿದ್ದಾರೆ. ಎಲ್ಲರೂ ಕೂಡ ವಯಸ್ಸಿನ ಅಂತರ ಇಲ್ಲದೆ ಚಂದ ಮಾಡಿ ಆಟ ಆಡಿ ನಿಮ್ಮ ಜೊತೆಗೆ ಸದಾ ನಾನಿರ್ತೇನೆ. ನನ್ನ ಕೈಲಾದ ಸಹಾಯವನ್ನು ಎಲ್ಲ ರೀತಿಯಲ್ಲಿ ನೀಡುವುದಕ್ಕೆ ನಾನು ಸದಾ ಬದ್ಧನಾಗಿದ್ದೇನೆ. ಈ ಕ್ರೀಡೋತ್ಸವಕ್ಕೆ ಜಯವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮೊಂದಿಗೆ ನಾನು ಇದ್ದೇನೆ ಎನ್ನುವಂತಹ ಸಹಕಾರ ಭರವಸೆಯ ಮಾತುಗಳನ್ನಾಡಿದ್ದಾರೆ ಶ್ರೀಯುತ ಈಶ್ವರ್ ಕೊಲ್ಲಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ, ನಮ್ಮ ಮಾತೆಲ್ಲ ಒಂಜಿ ಪಾತ್ರೆ ಹೆಪ್ಪಳ ಬನ್ಪ ನಂಗೆ ಸಂಬಂಧದಗಳು ದೂರ ಒಪ್ಪನಿಗೆ ನಂಗೆ ಮುಟ್ಟ ಏರುಂದು ಬಂಡ ನೆರೆಕರದಗಳು ಅಂಚಿನ ನೆರೆಕರದಾರ ನಮ್ಮ ಮಾಸ್ಟರ್ ಕೈತಾಳ್ಡು ಇಲ್ಲರು ಮಾತ ನೆರೆಕರದಗಳು ಉಪ್ಪುನಿ ನೆರೆಕರೆ ಎಡ್ಡೆತ್ತಿನ ನಾಡ ಮಾತ ಎಡ್ಡೆ ಉಪ್ಪುಣು ನಮ್ಮ ಪನ್ಪ ಅಂಚಿತ್ತಿನ ನೆರೆಕರೆ ಎಡ್ಡೆತ್ತಿನ ಹಿಡ್ದಾತ್ರ ಈ ಶ್ರೀರಾಮ ಮಂದಿರ ಅವಾರ್ಡು, ಶ್ರೀರಾಮ ಫ್ರೆಂಡ್ ಸರ್ಕಲ್ ಅವಾರ್ಡು, ಶ್ರೀರಾಮ ಮಹಿಳಾ ಮಂಡಳಿ ಅವಾರ್ಡು ಈತೊಂಜಿ ವರ್ಷಡು ಈತೊಂಜಿ ಸಾಧನೆ ಬೆಳೆದು ಬೈದನ್ನು ಬಂಡೊಂದು ಈತ ಈ ಸಭೆಲೆಸ್ತ ಗುರ್ಕಾರ್ಮೆನ್ ವಹಿಸೊಂದರು ನಮ್ಮ ಕೈತಲ್ದಾರ ಅರ್ಲಕೊಲ್ಯ ಕನೀರ್ ತೋಟಡು ಪುನಿ ಕೈತಲ್ದ ಶಾಲೆಡು ದೈಹಿಕ ಶಿಕ್ಷಣ ಶಿಕ್ಷಕರಾದ ಸೇವೆ ಸಂದ ಒಂದುಳ್ಳರು ಶ್ರೀಯುತ ಮೋಹನ್ ದಾಸ್ ರೈ ಅವರದ್ದು ಅಧ್ಯಕ್ಷೀಯ ಪಾತ್ರ. ಶ್ರೀರಾಮ ಫ್ರೆಂಡ್ ಸರ್ಕಲ್ ಇದರ 56ನೇ ವರ್ಷದ ವಾರ್ಷಿಕ ಕ್ರೀಡಾಕೂಟ ಈ ಮಾಂಗನೆಯ ದೇವರಾದಂತಹ ಸೋಮನಾಥನನ್ನು ಮನಸಾರೆ ಸ್ಮರಿಸುತ್ತಾ, ಅದೇ ರೀತಿ ಎಲ್ಲ ದೇವರುಗಳಿಗೆ ಅವರ ಆಶೀರ್ವಾದವನ್ನು ಬೇಡುತ್ತಾ, ಶ್ರೀರಾಮ ಭಜನಾ ಮಂದಿರವನ್ನು ಕಟ್ಟಿ 74 ವರ್ಷದ ಸುದೀರ್ಘ ಈ ಮಂದಿರವನ್ನು ನಿರ್ಮಿಸಿದಂಥ ಹಿರಿಯ ಚೇತನಗಳಿಗೆ ನಮಿಸುತ್ತಾ, ಶ್ರೀರಾಮ ಫ್ರೆಂಡ್ ಸರ್ಕಲ್ ಎಂಬಂತಹ ಭಜನಾ ಮಂದಿರದ ಒಟ್ಟಿಗೆ ಧಾರ್ಮಿಕ ಕಾರ್ಯಕ್ರಮದ ಒಟ್ಟಿಗೆ ಒಂದು ಯುವಕರನ್ನು ಒಟ್ಟು ಸೇರಿಸಿ ಈ ಊರಿನ ಈ ನಾಡಿನ ಪ್ರತಿ ಆಗುಹೋಗುಗಳಿಗೆ ಸ್ಪಂದಿಸುವಂತಹ ಯುವಕರನ್ನು ಕಟ್ಟಿದಂತಹ ಈ ಫ್ರೆಂಡ್ ಸರ್ಕಲ್ ಇವತ್ತು 56ನೇ ವರ್ಷದ ವಾರ್ಷಿಕೋತ್ಸವವನ್ನು ಕ್ರೀಡಾ ಉತ್ಸವವನ್ನು ಆಚರಿಸ್ತಾ ಇದೆ. ಶಾಲೆಯಲ್ಲಿ ಇಡೀ ವರ್ಷ 10 ತಿಂಗಳು ಅಥವಾ 1 ವರ್ಷ ಕಲಿಕೆಯಲ್ಲಿ ಇದ್ದಂಥ ವಿದ್ಯಾರ್ಥಿಗಳು ವಾರ್ಷಿಕ ಕ್ರೀಡಾಕೂಟ ಎಂಬುದಾಗಿ ಆಯೋಜಿಸಿದಾಗ ಅದರಲ್ಲಿ ಅತ್ಯುತ್ತಮವಾಗಿ ಇಡೀ ದಿನವನ್ನು ಕ್ರೀಡಾಂಗಣದಲ್ಲಿ ಕಳೆಯುವಂತಹ ಆ ಸುದಿನ ಅದು. ಅದೇ ರೀತಿ ಈ ಯುವಕ ಸಂಘದ ಎಲ್ಲ ಸದಸ್ಯರು ಇಡೀ ದಿನ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುವಂತಹ ಈ ಸಂದರ್ಭ. ಕ್ರೀಡೆ ಎಂದರೆ ಮಾತ್ರವಲ್ಲ, ಈ ಸಂಘದ ಒಂದು ಇನ್ವಿಟೇಷನ್ ಆಮಂತ್ರಣ ಪತ್ರಿಕೆಯನ್ನು ವೀಕ್ಷಿಸಿದೆ. ನೋಡಿದಾಗ ನನಗೆ ತುಂಬ ಒಂದು ಖುಷಿ ಪಟ್ಟಂತಹ ವಿಚಾರ ಅಂತೇಳಿದರೆ, ಈ ಸಂಘದ ಯಾವುದೇ ಅಧ್ಯಕ್ಷ ಕಾರ್ಯದರ್ಶಿ ಇಂಥವರ ಹೆಸರನ್ನು ಅದರಲ್ಲಿ ನೋಂದಾಯಿಸಲಿಲ್ಲ. ಈಗಿನ ಕಾಲಘಟ್ಟ ಅಥವಾ ಈ ಅಡ್ವರ್ಟೈಸ್ಮೆಂಟ್ ಯುಗದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದರೆ, ನನ್ನ ಒಂದು ಏಳಿಗೆಯನ್ನ ಅಥವಾ ನನ್ನ ಒಂದು ಸಾಹಸವನ್ನ ನಾನೇ ಪ್ರದರ್ಶಿಸುವಂತಹ ಈ ಸಂದರ್ಭದಲ್ಲಿ ಕೂಡ ಈ ಯುವಕರು ತಮ್ಮ ಹೆಸರನ್ನ ಯಾವುದೇ ಅಲ್ಲಿ ಕೂಡ ನೋಂದಾಯಿಸಲಿಲ್ಲ. ಬರೀ ಅದರಲ್ಲಿ ಅಧ್ಯಕ್ಷರು ಕಾರ್ಯದರ್ಶಿ ಹೇಳಿ ಮಾತ್ರ ಇದೆ. ಅದಕ್ಕೆ ಈ ಸಂಸ್ಥೆ ಇಷ್ಟು ವರ್ಷ ಸುದೀರ್ಘವಾಗಿ ಮುಂದುವರಿತಾ ಇದೆ ಎಂಬುದಾಗಿ ನನ್ನ ಭಾವನೆ. ಯಾವುದೇ ವ್ಯಕ್ತಿಗಳಲ್ಲಿ ತೊಡಕು ಇರುವಂಥ ಸ್ವಾಭಾವಿಕ,
ಅದನ್ನು ಹೊಂದಾಣಿಕೆ ಮಾಡಿಕೊಂಡು ನಾವು ಜೀವನದಲ್ಲಿ ಹೋಗುವುದು ಅದು ಮುಖ್ಯ. ತಪ್ಪು ಮಾಡುವುದು ಮನುಷ್ಯರಾದಂಥ ನಾವು, ಅದು ನಮ್ಮ ಸ್ವಾಭಾವಿಕ, ಅಥವಾ ಯಾವುದೇ ಒಂದು ರೀತಿ ಇರಬಹುದು, ಅದರಲ್ಲಿ ತಪ್ಪುಗಳಾಗ್ತವೆ. ಅದನ್ನು ತಿದ್ದಿಕೊಂಡು ಇಷ್ಟು ಸುದೀರ್ಘವಾಗಿ 74 ವರ್ಷ, ಅದೇ ರೀತಿ 56 ವರ್ಷದ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದೀರಿ ಅಂತ ಹೇಳಿದರೆ ಅದು ಶ್ರೇಷ್ಠ. ಇದು ಕ್ರೀಡೆ ಎಂದರೆ ನಾವು ಹುಟ್ಟಿನಿಂದ ಸಾಯುವ ತನಕ ನಾವು ಬದುಕುವಂತಹ ರೀತಿ ನೀತಿ. ಮೊದಲನ ಕಾಲದಲ್ಲಿ ಸಾಧಾರಣ ನಮ್ಮ ಕಾಲದಲ್ಲಿ ಹೇಗಿತ್ತು ಅಂತ ಹೇಳಿದ್ರೆ, ನಮಗೆ ಹಾಕ್ಲಿಕ್ಕೆ ಚಪ್ಪಲಿ ಇರಲಿಲ್ಲ. ಬರೀ ಕಾಲಲ್ಲಿ ನಾವು 10ನೇ ಕ್ಲಾಸ್ ತನಕ ಓದ್ದು ಕೂಡ ಶಾಲೆ ಓದ್ದು ಬರೀ ಕಾಲಲ್ಲಿ. ಹೌದಾ ಅಂತೇಳಿ ಹಿರಿಯರಿದ್ದೀರಿ ತಾವು. ಬರೀ ಕಾಲಲ್ಲಿ ನಾವು ನಡೆದದ್ದು. ಎಂಥ ಗುಡ್ಡ, ಎಂಥ ಮುಳ್ಳು, ಅಥವಾ ಈ ಕ್ರೀಡಾಂಗಣ ಕೂಡ ಈ ರೀತಿ ಇರಲಿಲ್ಲ ಎಂಬುದು ನನ್ನ ಭಾವನೆ. ಮುಳ್ಳು ಕಲ್ಲುಗಳಿಂದ ಕೂಡಿದಂತಹ ಕ್ರೀಡಾಂಗಣ, ಅದರಲ್ಲಿ ಆಡಿ ಹೊರಲಾಡಿ ನಮ್ಮ ಕೈ ಕಾಲಿನ ಪ್ರತಿ ಭಾಗ ಕೂಡ ಒಂದಲ್ಲ ಒಂದು ನೋವುಗಳಲ್ಲಿ ಇರ್ತಾ ಇತ್ತು. ಆದರೆ ಯಾರು ಕೂಡ ಮನೆಯಲ್ಲಿ ಹೋಗಿ ಹೇಳ್ತಾ ಇರಲಿಲ್ಲ. ಇದ್ವಾ? ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮನೆಯಲ್ಲಿ ಪುನಃ 2 ಪೆಟ್ಟು ಬೀಳ್ತಾ ಇತ್ತು. ಯಾರು ಮಣ್ಣಿನಲ್ಲಿ ಹೆಚ್ಚು ಸಮಯ ಆಟ ಆಡ್ತಾನೆ ಅವನಿಗೆ ರೋಗ ನಿರೋಧಕ ಶಕ್ತಿ ಹೆಚ್ಚು. ಇದು ನನ್ನ ಭಾವನೆ. ಅದೇ ರೀತಿ ಹಿರಿಯರೆಲ್ಲ ಇದ್ದೀರಿ. ಇವಾಗ ನಾವು ಸಾಧಾರಣ ನಮ್ಮ ಹಿರಿಯರನ್ನ ನೋಡಿದ್ರೆ 80, 90, 100 ವರ್ಷ ಕಾಲ ಬದುಕ್ತಾ ಇದ್ರು. ಇವಾಗ ನಮ್ಮ ಹಂತಕ್ಕೆ ಮುಟ್ಟಿದಾಗ ಸಾಧಾರಣ ನಾವೊಂದು 60, 70 ಒಳಗೆ. ನಮ್ಮ ಮಕ್ಕಳ ಹಂತ ನೋಡಿದ್ರೆ ಸಾಧಾರಣ 40, 45 ಅಂತೇಳಿ ಕಾಣುತ್ತೆ. ಯಾಕೆ ಅಂತ ಹೇಳಿದ್ರೆ ಈಗಿನ ಆಹಾರ ಪದ್ಧತಿ, ನಾವು ಬದುಕುವಂತಹ ರೀತಿ, ಮಕ್ಕಳನ್ನ ಎಲ್ಲಿ ಕೂಡ ನಾವು ಕ್ರೀಡಾಂಗಣ ಕಳಿಸುವುದಿಲ್ಲ. ಮಕ್ಕಳು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ಟಿವಿಯ ಮುಂದೆ ಅಥವಾ ನಮ್ಮ ಮೊಬೈಲ್ನ ಮುಂದೆ. ಮಕ್ಕಳಿಗೆ ಊಟ ಕೊಡುವಾಗ ಕೂಡ ನಾವು ಮೊಬೈಲನ್ನು ತೋರಿಸಿ ಊಟ ಕೊಡ್ತಾ ಇದ್ದೇವೆ. ಇದು ನಮ್ಮ ದುರಾದೃಷ್ಟ ಕಾಣುತ್ತೆ. ಯಾಕೆ ಅಂತ ಹೇಳಿದ್ರೆ ಅಪ್ಪ ಅಮ್ಮನ ಸಮಯವಿಲ್ಲದ ಬದುಕಿನಲ್ಲಿ ನಾವು ಮಗುವಿಗೆ ಊಟ ಕೊಡ್ತಾ ಇಲ್ಲ, ನಾವು ಒಟ್ಟು ಮಗುವಿನ ಹೊಟ್ಟೆಯನ್ನು ತುಂಬಿಸ್ತಾ ಇದ್ದೇವೆ. ಯಾವುದೇ ಕೆಲಸವನ್ನ ಮಾಡುವಾಗ ನಾವು ಮನಸಾರೆ ಮಾಡಿದ್ರೆ ಅದು ಶರೀರಕ್ಕೆ ಹಿಡಿಯುತ್ತೆ. ನಮ್ಮ ಪರಿಸರದ ಆಸುಪಾಸಿನ ಎಲ್ಲ ಜನರಲ್ಲಿ ಪ್ರೀತಿಯಿಂದ ವರ್ತಿಸಿದ್ರೆ ಆ ಪರಿಸರ ಕೂಡ ನಮ್ಮನ್ನ ಪ್ರೀತಿಯನ್ನ ಕಾಣುತ್ತೆ. ಒಂದು ಮಗುವನ್ನ ಗೌರವ ಇಟ್ಟು ಮಾತನಾಡಿದ್ರೆ ಆ ಮಗು ಕೂಡ ನಮಗೆ ಗೌರವ ಕೊಟ್ಟು ನಮ್ಮನ್ನ ಪ್ರೀತಿಸ್ತದೆ ಅಥವಾ ಗೌರವ ಕೊಟ್ಟು ಅದು ಮಾತಾಡ್ತದೆ. ಈಗಿನ ಯುವಕರಲ್ಲಿ ಅಥವಾ ಮಕ್ಕಳಲ್ಲಿ ಕಂಡದ್ದು ಅದು ಸ್ವಲ್ಪ ಕಡಿಮೆ. ನಾನು ಒಂದು ಯುವಕರಲ್ಲಿ ಒಂದು ವಿನಂತಿ, ಎಷ್ಟೋ ಯುವಕರಲ್ಲಿ ಆಟ ಆಡ್ತಾ ಇದ್ದೀರಿ ಅಥವಾ ನಮ್ಮ ಪರಿಸರದಲ್ಲಿ ಆಟ ಆಡ್ತಾ ಇದ್ದೀರಿ, ನಿಮ್ಮಿಂದ ಚಿಕ್ಕದಂತ ಇರುವಂತಹ ಮಕ್ಕಳನ್ನ ಪ್ರೀತಿಯಿಂದ ಅವರು ಇವರು ಅಂತೇಳಿ ಅವರಲ್ಲಿ ಮಾತನಾಡಿಸಿದ್ರೆ ಅವರು ಕೂಡ ನಿಮ್ಮನ್ನ ಗೌರವದಿಂದ ಮಾತನಾಡ್ತಾರೆ. ಆ ಪ್ರೀತಿಯಿಂದ ಮಾತ್ರ ನಾವು ಜಯಿಸಲಿಕ್ಕೆ ಸಾಧ್ಯ. ಆದ ಕಾರಣ ಎಲ್ಲ ಯುವಕರಲ್ಲಿ ಅಥವಾ ಎಲ್ಲ ತಾಯಂದಿರಲ್ಲಿ ವಿನಂತಿ ಇದು, ಕ್ರೀಡೆ ಎಂದ್ರೆ ಬರೀ ಒಂದು ಆಟ ಮಾತ್ರ ಅಲ್ಲ. ಚಿಕ್ಕದಿರುವಾಗ ಅದು ಆಟದ ಒಟ್ಟಿಗೆ ಮಕ್ಕಳ ಬೆಳವಣಿಗೆ, ಅದೇ ರೀತಿ ಮತ್ತೆ ಮುಂದುವರಿದ್ರೆ ಅದು ಉದ್ಯೋಗಕ್ಕೂ ಸೀಮಿತ ಅಥವಾ ಒಂದು ವ್ಯಕ್ತಿಯನ್ನ ಉನ್ನತ ಮಟ್ಟಕ್ಕೆ ಕೊಂಡೋಗ್ಬೇಕು ಅಂತೇಳಿ ಆದ್ರೆ ಅದು ಕ್ರೀಡೆಯಿಂದ ಸಾಧ್ಯ. ಕ್ರೀಡೆ ಆರೋಗ್ಯಕ್ಕೆ ಬೇಕು, ಕ್ರೀಡೆ ನಮ್ಮ ಒಳಗೆ ಸಹಕಾರಕ್ಕೆ ಬೇಕು, ಕ್ರೀಡೆ ಕಷ್ಟವನ್ನ ಸಹಿಸುವಂತಹ ಶಕ್ತಿ ಎಲ್ಲಿದೆ ಅಂತ ಹೇಳಿದ್ರೆ ಅದು ಕ್ರೀಡೆಯಲ್ಲಿದೆ. ಹೊಂದಾಣಿಕೆ ಮನೋಭಾವನೆ ಎಲ್ಲಿದೆ ಅಂತ ಹೇಳಿದ್ರೆ ಕ್ರೀಡೆಯಲ್ಲಿದೆ. ಯಾಕೆ ಹೊಂದಾಣಿಕೆ ಸಮಾಜದಲ್ಲಿ ಬೇಕು ಅಂತ ಹೇಳಿದ್ರೆ, ಒಬ್ಬ ಕ್ರೀಡಾಪಟು ತನ್ನ ಕ್ರೀಡೆಯ ಒಟ್ಟಿಗೆ ನನ್ನ ಆಸುಪಾಸಿನ ಎಲ್ಲ ಗೆಳೆಯರೊಟ್ಟಿಗೆ ಆತ್ಮೀಯವಾಗಿ ಬೆಳೀತಾನೆ. ಅವನ ಕಷ್ಟಗಳಿಗೆ ಇವ ಸ್ಪಂದಿಸ್ತಾನೆ. ಅದು ಅವ ಮುಂದೆ ಸಮಾಜದಲ್ಲಿ ಮತ್ತೊಬ್ಬರನ್ನ ಪ್ರೀತಿಸಲಿಕ್ಕೆ ಕಲಿತಾನೆ. ಆದ ಕಾರಣ ಕ್ರೀಡೆ ಆರೋಗ್ಯಕ್ಕೆ, ಸಹಕಾರಕ್ಕೆ, ಆತ್ಮೀಯತೆಗೆ, ಅದೇ ಎಲ್ಲ ವ್ಯಕ್ತಿಯ ಸರ್ವತೋಮುಖ ಅಭಿವೃದ್ಧಿಗೆ ಕ್ರೀಡೆ ಸಹಕಾರ ಎಂಬುದಾಗಿ ಹೇಳುತ್ತಾ, ನನಗೆ ಈ ಅವಕಾಶವನ್ನು ಕೊಟ್ಟು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ನನ್ನಿಂದ ಹಿರಿಯರಿದ್ದೀರಿ
ಎಲ್ಲ ಹರಿಣಾಕ್ಷಿ ಮೇಡಮ್ ಇರಲಿ, ಆಚೆ ಮೇಡಮ್ ಕೂಡ ನನ್ನಿಂದ ಪ್ರಾಯದಲ್ಲಿ ಹಿರಿಯರು, ಅವರನ್ನೆಲ್ಲ ಬಿಟ್ಟು ನನ್ನನ್ನು ಅಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಳಿಸಿ ಅಧ್ಯಕ್ಷೀಯವಾಗಿ ಮಾತನಾಡಲಿಕ್ಕೆ ಅವಕಾಶವನ್ನು ನೀಡಿದಂತಹ ಎಲ್ಲ ಶ್ರೀರಾಮ ಫ್ರೆಂಡ್ ಸರ್ಕಲ್ನ ಎಲ್ಲ ಯುವಕರಿಗೆ ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಾ ಅವಕಾಶಕ್ಕಾಗಿ ವಂದನೆಗಳು. ಜೈ ಹಿಂದ್, ಜೈ ಭಾರತ್. ಕಿರಿಯರಾದರೂ ಹಿರಿಯರ ಮಧ್ಯದಲ್ಲಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿ ತನ್ನ ವ್ಯಾಪ್ತಿ ಅಂದರೆ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ತನ್ನ ವ್ಯಾಪ್ತಿಯಲ್ಲಿ ಈ ಕ್ರೀಡೆಯಿಂದ ಏನೆಲ್ಲ ಸಾಧ್ಯ ಎನ್ನುವುದನ್ನು ಮಾತಿನ ಮೂಲಕವಾಗಿ ವಿವರಿಸಿದ್ದಾರೆ. ಒಂದು ಮಾತು ಹೇಳಿದರು, ನಾವು ಪ್ರೀತಿಯನ್ನು ಕೊಟ್ಟರೆ ಅದೇ ಪ್ರೀತಿ ನಮಗೆ ಮರಳಿ ಬರ್ತದೆ ಹೇಳಿಕೊಂಡು ನಾವೆಲ್ಲ ಗಮನಿಸಿರ್ಬೋದು. ನಮ್ಮ ಹಿರಿಯರು ಮಕ್ಕಳನ್ನು ಮಾತಾಡಿಸುವಾಗ ಇಂದದ ಅಪ್ಪೆ ಬಲದ ಅಪ್ಪೆ ಈ ರೀತಿಯಾಗಿ ಮಕ್ಕಳನ್ನು ಕೂಡ ಅಪ್ಪೆ ಅಣ್ಣ ಅಂತ ಹೇಳಿ ಸಂಬೋಧಿಸ್ತಾ ಇದ್ರು. ಇದು ಯಾಕೆ ಸಂಬೋಧಿಸ್ತಾ ಇದ್ರು ಅಂತ ಹೇಳಿದರೆ ಆ ಮಕ್ಕಳು ಕೂಡ ಅದೇ ಭಾಷೆಯನ್ನು ಕಲಿತಾರೆ ಎನ್ನುವುದಕ್ಕಾಗಿ ಈ ರೀತಿಯ ಗೌರವ ಸಂಬೋಧನೆಯನ್ನು ಹಿರಿಯರು ನಮಗೆ ಕಲಿಸಿಕೊಟ್ಟಿದ್ರು. ಆದರೆ ಈಗಿನ ಮಕ್ಕಳಲ್ಲಿ ಹಿರಿಯರಿಗೆ ಆ ಗೌರವ ಕೊಡುವಂತಹದ್ದನ್ನೇ ಕಡಿಮೆ ಆಗಿದೆ. ಇದಕ್ಕೊಂದು ಸಣ್ಣ ಕಥೆಯನ್ನು ಹೇಳಿ ಕಾರ್ಯಕ್ರಮವನ್ನು ಮುಕ್ತಾಯಕ್ಕೆ ಬರ್ತಾ ಇದ್ದೇವೆ. ಆನಂತರ ಕ್ರೀಡಾಂಗಣದಲ್ಲಿ ಕ್ರೀಡಾಕೂಟಗಳು ಜರಳಿಗಳಿವೆ. ಒಬ್ಬ ಗಿಳಿ, 2 ಗಿಳಿಯನ್ನು ಒಬ್ಬ ಮಾರ್ತಾನೆ. ಅವ ಹಿಡಿದ ಗಿಳಿಗಳಲ್ಲಿ ಒಬ್ಬ ಅದನ್ನು ಕಟುಕ ಕೊಂಡುಕೊಳ್ತಾನೆ, ಒಬ್ಬ ಸ್ವಾಮೀಜಿ ಕೊಂಡುಕೊಳ್ತಾನೆ. ಈ 2 ಗಿಳಿಗಳು 2 ಕಡೆಯಲ್ಲಿ ಬೆಳೀತವೆ. ಒಂದು ಕಡೆಗೆ ಒಂದು ದಿವಸ ಅದೇ ಗಿಳಿಯನ್ನು ಮಾರಿದವ ಬರುವಾಗ ಕಟುಕನ ಮಲೆಯಲ್ಲಿ ಬೆಳೆದಂತಹ ಗಿಳಿ ಬಂದವರನ್ನು ಕಂಡ ಕೂಡಲೇ ಹೇಳ್ತದೆ, ಬಂದ ಕಡಿ ಕೊಲ್ಲು, ಅಂದರೆ ಕಟುಕ ಅದೇ ಮಾಡ್ತಾ ಇದ್ದದ್ದು. ಆ ಗಿಳಿ ಕೂಡ ಅದನ್ನೇ ಕಲ್ತಿದೆ. ಅದೇ ಸ್ವಾಮೀಜಿಯ ಮನೆಯಲ್ಲಿ ಬೆಳೆದಂತಹ ಗಿಳಿ ಈ ಬಂದವನನ್ನು ಸ್ವಾಗತಿಸ್ತದೆ. ಬನ್ನಿ, ಕುಳಿತುಕೊಳ್ಳಿ, ನಮ್ಮ ಸ್ವಾಗತವನ್ನು ಸ್ವೀಕರಿಸಿ ವಿನಯದಿಂದ ಮಾತಾಡ್ತದೆ. ಅಂದರೆ ಆ 2 ಗಿಳಿಗಳು ಒಬ್ಬನೇ ಹಿಡಿದಂತಹ ಒಂದೇ ಹಕ್ಕಿಯ ಗಿಳಿಗಳು 2 ಸ್ವಭಾವಗಳನ್ನು ತನ್ನ ಸಹವಾಸದಿಂದ ಬೆಳೆಸಿಕೊಳ್ತದೆ ಎನ್ನುವಂತಹ ಕತೆ ನಮ್ಮ ಮಕ್ಕಳು ನಮ್ಮನ್ನು ನೋಡಿ ಕಲಿತಾರೆ ಎನ್ನುವುದನ್ನು ನಾವೆಲ್ಲ ತಿಳಿದುಕೊಳ್ಬೇಕಂತ ಹೇಳಿಕೊಳ್ತಾ ಇದೀಗ ಸಭಾ ಕಾರ್ಯಕ್ರಮದ ಮುಕ್ತಾಯಕ್ಕೆ, ಸಂಪ್ರದಾಯದ ಮುಕ್ತಾಯಕ್ಕೆ ಬರ್ತಾ ಇದೆ. ಕಾರ್ಯಕ್ರಮ ಮತ್ತೆ ಕ್ರೀಡಾಂಗಣದಲ್ಲಿ ಮುಂದುವರಿಯುತ್ತಾ ಇದೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನಮ್ಮವರಾಗಿ, ನಮ್ಮ ಪರಿಸರದವರಾಗಿ ಕ್ರೀಡಾ ಕಾರ್ಯಕ್ರಮಕ್ಕೆ ಒಳ್ಳೆಯ ಮಾತುಗಳನ್ನು ಹೇಳಿದಂತಹ ಶ್ರೀಯುತ ಮೋಹನ್ ದಾಸ್ ರೈ ಇವರಿಗೆ ಎಲ್ಲರ ಪರವಾಗಿ ಆತ್ಮೀಯವಾದಂತಹ ವಂದನೆಗಳು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಉದ್ಘಾಟಕರಾಗಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಆದರ್ಶ ಅಳಬೆ ಮುಖ್ಯ ಶಿಕ್ಷಕರು ಶ್ರೀಮತಿ ಸುಲೋಚನಿ ಟೀಚರ್ ಇವರಿಗೂ ಕೂಡ ಎಲ್ಲರ ಪರವಾಗಿ ವಂದನೆಗಳು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಹರಿಣಾಕ್ಷಿ, ಉಪಾಧ್ಯಕ್ಷರು ಕೊಲ್ಯ ಕುಲಾಲ ಸಂಘ ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀಯುತ ಸತೀಶ್ ಕೊಲ್ಯ ಸರ್ವೇಯರ್ ಅವರು ಕುಳಿತಲ್ಲಿಂದಲೇ ನಮ್ಮ ಕಾರ್ಯಕ್ರಮಕ್ಕೆ ನಮಗೆ ಸಹಕಾರದ ಭರವಸೆ ನೀಡಿದ್ದಾರೆ, ಅವರಿಗೂ ಕೂಡ ವಂದನೆಗಳು. ನಮ್ಮ ಹತ್ತಿರದವರಾಗಿ ಶ್ರೀಯುತ ಈಶ್ವರ್ ಕೊಲ್ಯ ಅವರು ಕೂಡ ನಮಗೆ ಒಳ್ಳೆಯ ಮಾತುಗಳ ಸಂದೇಶವನ್ನು ನೀಡಿದ್ದಾರೆ, ಅವರಿಗೂ ವಂದನೆಗಳು. ಹಾಗೆ ಈ ಕಾರ್ಯಕ್ರಮದಲ್ಲಿ ಹಿರಿಯರಾಗಿ ಶ್ರೀಯುತ ಜಯಂತ್ ಪರಿಯತ್ತೂರು, ಶ್ರೀಯುತ ತಾರನಾಥ್ ಗಟ್ಟಿ, ಈ ಮಂದಿರದ ಹಿರಿಯ 2 ಕಂಬಗಳು, ಅವರಿಗೂ ಕೂಡ ಎಲ್ಲರ ಪರವಾಗಿ ಆತ್ಮೀಯವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀರಾಮ ಮಂದಿರದ ಅಧ್ಯಕ್ಷರು ಶ್ರೀಯುತ ಅಶೋಕ್ ಕೊಲ್ಯ ಅಶೋಕ್ ಗಟ್ಟಿ ಕೊಲ್ಯ ಇವರಿಗೂ ಕೂಡ ವಂದನೆಗಳು. ಹಾಗೆಯೇ ಶ್ರೀರಾಮ ಫ್ರೆಂಡ್ ಸರ್ಕಲ್ನ ಅಧ್ಯಕ್ಷರು ಶ್ರೀಯುತ ವಿಶ್ವತ್ ಕೊಲ್ಯ ಇವರಿಗೂ ಕೂಡ ವಂದನೆಗಳನ್ನು ಸಲ್ಲಿಸ್ತಾ, ಶ್ರೀಮತಿ ಚಂಚಲಾಕ್ಷಿ ಮಹಿಳಾ ವಿಭಾಗದ ಅಧ್ಯಕ್ಷರು ಅವರಿಗೂ ಕೂಡ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ, ಇಷ್ಟು ಹೊತ್ತು ಆ ಬಿಸಿಲು ನೆರಳಿನ ಮಧ್ಯೆ ಕೂತು ಎಲ್ಲರ ಮಾತುಗಳನ್ನು ಆಲಿಸಿದಂತಹ ನಮ್ಮವರೇ, ನಮ್ಮ ಸದಸ್ಯ ಬಂಧುಗಳು ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಸಭಾ ಕಾರ್ಯಕ್ರಮದ ಮುಕ್ತಾಯದ ಘೋಷಣೆಯನ್ನು ಮಾಡುತ್ತಾ ಎಲ್ಲರೂ ಕ್ರೀಡಾಂಗಣದ ಉದ್ಘಾಟನೆಗಾಗಿ ಕ್ರೀಡಾಂಗಣದತ್ತ ಬರಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಎಲ್ಲ ಬಂಧುಗಳು ಕ್ರೀಡಾಂಗಣದ ಮಧ್ಯಭಾಗದಲ್ಲಿ ಸೇರಿಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಯಾವ ರೀತಿಯಾಗಿ ತೆಂಗಿನಕಾಯಿಯೊಳಗಿರುವಂತಹ ಆ ಫಲವೃಕ್ಷದ ಅಮೃತ ಸಮಾನವಾಗಿದ್ದು ಭೂಮಿ ತಾಯಿ ಸಂತೋಷಿಸಿ ನಮ್ಮವರೆಲ್ಲರನ್ನು ಇಂದು ಸಂಜೆಯವರೆಗೆ ಈ ಕ್ರೀಡಾಕೂಟದಲ್ಲಿ ಕ್ರೀಡಾಂಗಣದಲ್ಲಿ ಯಾವುದೇ ತೊಂದರೆಯಾಗದಂತೆ ಕಾದು ನಮ್ಮೆಲ್ಲರನ್ನು ಪಡೆಯಬೇಕು, ಕ್ರೀಡಾಕೂಟ ಯಶಸ್ವಿಯಾಗಬೇಕು ಎನ್ನುವಂತಹ ಪ್ರಾರ್ಥನೆಯೊಂದಿಗೆ ಕ್ರೀಡಾಕೂಟವನ್ನು ತೆಂಗಿನಕಾಯಿ ಹೊಡೆಯುವ ಮೂಲಕವಾಗಿ ಶ್ರೀಯುತ ಮೋಹನ್ ದಾಸ್ ರೈ ಉದ್ಘಾಟಿಸಿದ್ದಾರೆ. ಎಲ್ಲ ಬಂಧುಗಳಿಗೆ ಸ್ವಾಗತವನ್ನು ಕೊಡ್ತಾ ಇದೀಗ ಮಾಡಬೇಕು ಅವರು ಹೇಗೆ ಏನಾಗಬೇಕು ಮೋಹನ್ ದಾಸ್ ಈಶ್ವರ ಸೂತ್ರ ಬಾಳ್ಕೊಡಿ.
ಅಲ್ಲೇ ಕಮೆಂಟ್ರಿ ಮುಂದುವರಿಸುವ ಧನುಷ್ ಕಲ್ಯ ಕಮೆಂಟ್ರಿ ಮುಂದುವರಿಸುವುದಕ್ಕೆ ಏನೊಂದಿಲ್ಲ ಕಮೆಂಟ್ರಿಗೆ ಟೀಚರ್ ಬ್ಯಾಟಿಂಗ್ ಮಾಡ್ತಿದ್ದಾರೆ, ಅರಿನಾಕ್ಷಿ ಅವರು ಬೌಲಿಂಗ್ ಮಾಡ್ತಿದ್ದಾರೆ. ಗೌತಿ ತಡಕೂರು ಮಾತಿಲ್ಲ ಓಟದ ಸ್ಪರ್ಧೆ ತಗೊಂಡು ಅಧ್ಯಕ್ಷರು ದುರ್ಗದ ಹಿರಿಯ ಕ್ರೀಡಾಪಟು ಕಾಮರಾಜ್ ಗಟ್ಟೆಂಬರು ಬ್ಯಾಟಿಂಗ್ ಪಕ್ಕದಲ್ಲಿರು ದುಂಬಾತ ಭಾರತ ಕ್ರೀಡೋತ್ಸವವನ್ನು ಐನಾಥ ಬೇಗ ನಮ್ಮ ತಿರುವಂತನ ಮಂಕರು ಬಂದ ಬೆದರ್ತರು ಶ್ರೀರಾಮ ಫ್ರೆಂಡ್ ಸರ್ಕಲ್ ಕೂಡ ಗಮ್ಮತ್ತು ಮನಸ್ಸು ಎಲ್ಲೆಂದು 15 ತಾರೀಕಿನಲ್ಲಿ ನಮ್ಮ ವಿಜಯೋತ್ಸವದ ಗೌರವಲ್ಲ ನಮ್ಮ ಜೊತೆಗಳು ವಿಜಯಪುರದ ನಿರ್ದೇಶಕರು ಮಾಜಿ ಆಟಗಾರರಾದ ವಿದ್ಯಾಭ್ಯಾಸಕರು ಅಂತೆಯೇ ನಮ್ಮ ಅತಿಥಿನ ಜೊತೆಗಿಲ್ಲ ನಮ್ಮ ಮಹಿಳಾ ಮಂಡಲದ ಅಧ್ಯಕ್ಷರಲ್ಲ ಒಟ್ಟಿಗೆ ಸೇರೋದು ನಮ್ಮ ಅಂಗನವಾಡಿ ಜೊತೆಗೆ ಸೇರೋಲ್ಲ. ಐನಾಥ ಬೇಗ ಜೋಕಲ್ನ ಗೇಮ್ಸ್ ಸ್ಟಾರ್ಟ್ ಮಾಡ್ಬೋದು.
జీవనంలో ಸಿಕ್ಕಿದ್ರು ಖಾಲಿ ಮಗ ಕೆಲಸ ಮಾಡಿ ತಿಂದಾಗಿ ಬಾಡಿ ಮಗ ಇನ್ನು ಓಡಿ ಮಗ ನಕ್ಕಿಗೆ ಬಲೆ 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 ನೋಡ್ತಾನೆ ಹಾ ಬಾರಿಸೋಕೆ ನಿಂತೊಂದಿಲ್ಲ ಸುಮ್ಮನೆ ಕಜ ಸಾಕ ಹೋಗ್ತಾನೆ ಹಾ ಪ್ರಧಾನ ಬಲೆ 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 ಚಾನ್ಸ್ ಉಂಟಿಲ್ಲಕ್ಕ ಇಟ್ಟೊಂದು ಕೂಡಲೇ ಕೂಡಲೇ ಸರಿಯಾ ನೆಕ್ಸ್ಟ್ ಲೆಪ್ಪದ ಮಾಡಲಿ ಚಾನ್ಸ್ ಉಂಟು ನಮ್ಮ ಈತ ಜಸ್ಟ್ ಮೆಲ್ಲ ಹೋಗಿ ನಾನು ಎನ್ಕೊಂಡು ನೋಡುತ್ತೆ ಬದ ಒಂದು ಚಾರ ಉಂಟು